ಒಪ್ಪಿ ಸುಮ್ಮನುಡಿದವೆಂದಾದರೆ ನಾಳೆ ಇದೆ ಅವನಿಗೆ ಅಭ್ಯಾಸ ಆಗಿ ಹೋಗ. ಹಾಗಾದ ಕೂಡ ಇದ್ದರೂ ವಾಲಿ ಬಡವನಾಗುವುದಕ್ಕೂ ಉಂಟೆ. ಆನೆ ಬಡವಾದರೂ ಹಟ್ಟಿಯಲ್ಲಿ ಕಟ್ಟಲಿಕ್ಕಾಗುವುದಿಲ್ಲ ಅಂತ ಒಂದು ಮಾತಿದೆ. ವಾಲಿ ಧರೆಗೊರಗಿದರೂ ವಾಲಿಯೇ. ಸುಗ್ರೀವನಾಗುವುದಕ್ಕಿಲ್ಲ, ಒಬ್ಬ ಸಾಮಾನ್ಯ ಕಪಿಯಾಗುವುದಕ್ಕಿಲ್ಲ. ಆದ್ದರಿಂದ ಆ ಧೀಮಂತಿಕೆಯಿಂದಲೇ ಇವನನ್ನು ಪ್ರಶ್ನಿಸಬೇಕು. ಜಾಣವಯ್ಯ ಜಾಣ ಸಂಗರ ಅಯ್ಯೋ, ನೀನೇ ಇರಬೇಕು. ದಶರಥನೆಂಬ ನೃಪತಿಯ ಸಾಮ್ರಾಜ್ಯ ಬಾಹಿರನಾಗಿ ಸತಿ ಸಹಿತವಾಗಿ ಕಾನನವನ್ನು ಸೇರಿ ಕೈ ಹಿಡಿದ ಹೆಂಡತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾಲದು. ಕಂಡವರ ಕೈಪಾಲಾಗಿಸಿದ ಮಹಾವೀರ ನೀನೇ ದಶರಥನೆಂಬ ನೃಪತಿಯ ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಕಬಲೆಯನ್ನು ಹೋಗಾಡಿದಲ್ಲಿ ಬರು. ನಿನ್ನ ವಿಕ್ರಮಾತಿಶಯವನ್ನು ಮೆಚ್ಚಲೇಬೇಕು. ಏನಿಲ್ಲ, ತನ್ನ ಹೆಂಡತಿಯನ್ನು ಸಂರಕ್ಷಿಸುವಷ್ಟಾದರೂ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾನೆ ಒಬ್ಬ ಗಂಡಸು ಹೊಂದಿಸಿಕೊಂಡ. ಅಷ್ಟಕ್ಕೂ ಸಾಮರ್ಥ್ಯ ಇಲ್ಲದೆ ಇದ್ದ ನೀನು ಇಂದಿನ ದಿನ ಮಾಡಿದಂತಹ ಕೆಲಸವಾದರೂ ಏನು? ಅಯ್ಯ, ಕಾರ್ಯ ಸಿದ್ಧಿ ಬೇರೆ, ಕಾರ್ಯ ಜಾಣ್ಮೆ ಬೇರೆ, ಯಥಾರ್ಥವಾದಂತಹ ಕರ್ತವ್ಯ ಬೇರೆ. ಈ ವ್ಯತ್ಯಾಸವನ್ನು ನಾನು ಅರಿಯದೇ ಇದ್ದವನಲ್ಲಿ. ಅದೇ ಜಾಣ್ಮೆ ಅಂದ್ರೆ ಏನು? ಹೇಗಾದರೂ ಸರಿ, ನಾವು ಯೋಜಿಸಿದಂತಹ ಕೆಲಸ ಕೈಗೂಡಬೇಕು. ಅದಕ್ಕೆ ಬೇಕಾಗಿ ಉಪಾಯಾಂತರದಿಂದ, ನಾನಾ ತಂತ್ರಗಳಿಂದಲಾದರೂ ನಮ್ಮ ಉದ್ಯೋಗದಲ್ಲಿ ನಾವು ಮುಂದಾಗುವುದು. ರಾಘವ, ನಿನ್ನ ಜಾಣ್ಮೆಯನ್ನು ನಾನು ಈ ಕಾಲದಲ್ಲಿ ಗುರುತಿಸಿದೆ. ಜಾಣವಯ್ಯ, ನೀನು ಜಾಣ. ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಒಂದೇ ಒಂದು ಯೋಚನೆಯಿಂದ ಏನನ್ನೆಸಗಬಹುದು, ಏನನ್ನೆಸಗಬಾರದು ಅನ್ನುವಂತಹ ವಿವೇಚನೆಯನ್ನೇ ಕಳಕೊಂಡು ಕೇವಲ ಶಿಖಂಡಿತನದ ವಿದ್ಯೆಯನ್ನು ಇಂದಿನ ದಿನ ತೋರಿಸಿಕೊಟ್ಟೆಯಲ್ಲ ನೀನು. ಈ ಧರೆಯಲ್ಲೇ ಲಂಡಿಗಳಾದವರು ಕೈಗೊಳ್ಳಬಹುದಾದ ಹೇಸಿಗೆಯ ಕೃತಿಗೆ ಮನ ಮಾಡಿದೆಯಲ್ಲ ನೀನು. ನಿನ್ನಂತಹವರು ಈ ಪ್ರಪಂಚದಲ್ಲಿ ಇನ್ನೊಬ್ಬರಲ್ಲ. ಅಸದೃಶನಾಗಿ ಹೋದೆ ನೀನು. ಎರಡು ಕಾರಣದಿಂದ ಸಾಧ್ಯ ಆಗುತ್ತೆ. ಒಂದು, ಲೋಕದಲ್ಲಿ ಮಹಿಮಾತಿಶಯವಾದಂತಹ ಕೆಲಸಗಳನ್ನೇ ಮಾಡುತ್ತಾ ಮಾಡುತ್ತಾ ಅಸದೃಶನಾಗಿ ಈ ಪ್ರಪಂಚದಲ್ಲಿ ತನ್ನ ವ್ಯಕ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಉತ್ತಮರಿಂದ ಸಾಧ್ಯ ಆಗುತ್ತೆ. ಇನ್ನೊಂದು ವರ್ಗದಿಂದಲೂ ಸಾಧ್ಯ ಆಗುತ್ತೆ. ಮಾಡಬಾರದನ್ನೇ ಮಾಡಿ ಕೇವಲ ಹೀನಾಯವಾದಂತಹ ಬದುಕನ್ನು ಬದುಕಿ ಅವನಂತೆ ಇವ ಅಂತ ತೋರಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲದೆ ಇದ್ದಷ್ಟು ಕೀಳು ಮಟ್ಟದಲ್ಲಿ ಇವರು ಜೀವನವನ್ನು ನಡೆಸುತ್ತಾರೆ. ರಾಮ, ನಿನ್ನಂತಹ ಕುಜನರಿಂದ ಸಾಕ್ಷಿ. ಓ ಅವನಂತೆ ರಾಮ, ಓ ಅವನ ಕೃತಿಯಂತೆ ರಾಮನ ಕೃತಿ ಅನ್ನುವುದನ್ನು ತೋರಿಸಿಕೊಡೋಣವೆಂದರೆ ಗತ ಇತಿಹಾಸವನ್ನು ಕೆದಕಿದರು ವೀರರಾದವರು ನಿನ್ನಂತೆಯೇ ಮಾಡಿದಂತಹ ಒಂದೇ ಒಂದು ಉದಾಹರಣೆಯನ್ನು ನಾವು ಕಾಣಲಾರೆ. ಕಂಡವರ ಮಾತಿನ ಮೇಲೆ ನಿನ್ನ ಹೆಂಡತಿಯನ್ನು ಸಂಪಾದಿಸಿಕೊಳ್ಳುವಂತಹ ಒಂದೇ ಒಂದು ಸ್ವಾರ್ಥ ಬುದ್ಧಿಯಿಂದ ಅಭಿಮಾನ ಧನನಾಗಿ ಬದುಕಿದ ವೀರಾಗ್ರಾಸರನಾದ ವಾಲಿಯನ್ನು ಮರೆಯಿಂದ ಹೊಡೆದುರುಳಿಸುವಂತಹ ಉದ್ದೇಶಕ್ಕೆ ಮುಂದಾದೆ. ಅಯ್ಯ, ನಿನಗೆ ನಿನ್ನ ಲಾಭದ ಬಗ್ಗೆ ಮಾತ್ರ ಯೋಚನೆ ಬಂದಂತಿರುವುದು ಸಾಲದಯ್ಯ. ಹುಟ್ಟ
ಹುಟ್ಟಿದಂತಹ ಯಾವನೇ ಒಬ್ಬ ವ್ಯಕ್ತಿ ತಾನು ಯಾವ ಕರ್ಮದಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತ ಮುನ್ನ ತನ್ನ ಮನೆತನದ ಘನತೆಯನ್ನಾದರೂ ನೆನಪಿಸಿಕೊಳ್ಳಬೇಕು. ಇಂತಹ ಉತ್ತಮವಾದ ಮನೆತನದಲ್ಲಿ ನಾನು ಹುಟ್ಟಿದವನಿದ್ದೆ. ನಮ್ಮ ಪೂರ್ವಿಕರು ಇಂತಹ ಕೀರ್ತಿಕಾರಕವಾದದ್ದನ್ನೇ ಸಾಧಿಸಿದವರಿದ್ದಾರೆ. ಅದಕ್ಕೆ ಅನುಗುಣವಾಗಿ ಆದರೂ ತಾನು ಬದುಕಬೇಕು ಅನ್ನುವಂತಹ ಪ್ರಜ್ಞೆಯಾದರೂ ನಿನ್ನಲ್ಲಿ ಬರುತ್ತಿದ್ದರೆ ಹೀಗೆ ಮಾಡುವುದಕ್ಕೆ ಸಾಧ್ಯ ಆಗುತ್ತಿದೆ. ನಿನ್ನ ವಂಶದ ಬಗ್ಗೆ ನಾನು ಕೇಳಿಬಲ್ಲೆ. ನಿನ್ನ ವಂಶದವರ ಯೋಗ್ಯತೆ ನಲಿಯದೇ ಇದ್ದವನಲ್ಲ ನಾನು. ತರಣಿ ಕುಲದ ರಸುಗಳು ಧಾರ್ಮಿಕರು, ಗುರು ಸದಾಚಾರಿಗಳು, ಸೂನೃತ ಚರಿತರು, ಅಖಿಲಾದವರು, ಶುದ್ಧ ವಿಶುದ್ಧ ಗುಣಯುತರು ಅನ್ನುವ ಬಗ್ಗೆ ನಮಗೂ ತಿಳುವಳಿಕೆ ಇದೆ, ಗೌರವ. ಆಶ್ರಿತವಾಗಿ ಬಂದಂತಹ ಸಾಮಾನ್ಯವಾದಂತಹ ಒಂದು ತಿರಿಯಪ್ಪು ಜಂತುವಿಗಾದರೂ ಆಸರೆಯನ್ನು ಕಲ್ಪಿಸಿಕೊಡುವಲ್ಲಿ ಅಶಾಶ್ವತವಾದಂತಹ ದೇಹದ ಮೇಲಿನ ವ್ಯಾಮೋಹವನ್ನೇ ತೊರೆದು ಮೈಯ ಮಾಂಸವನ್ನೇ ಕೊಯ್ದು ಕೊಯ್ದು ತಕ್ಕಡಿಯಲ್ಲಿ ತೂಗಿಕೊಟ್ಟಂತಹ ಶಿಬಿಯ ಉತ್ತರಾಧಿಕಾರಿ ಏನು? ಹೋಮಧೇನುವಿನ ಸಂರಕ್ಷಣೆಗೆ ಬೇಕಾದ ಸಿಂಹದ ಬಾಯಿಗೆ ತಾನೇ ತನ್ನ ಶಿರವನ್ನು ಆಹಾರವಾಗಿ ಕೊಟ್ಟ ದಿಲೀಪನ ಮನೆತನದಲ್ಲಿ ಹುಟ್ಟಿದವನ ಯೋಗ್ಯತೆ ಏನೋ ಇದೆ. ಲೋಕದಲ್ಲಿ ಪರಹಿತವನ್ನೇ ಸದಾಕಾಲ ಸಾಧಿಸುವುದಕ್ಕಾಗಿ ಅವಿರತವಾಗಿ ತಮ್ಮತನವನ್ನು ಮರೆಯದೆ ನಿಷ್ಪಕ್ಷಪಾತವಾದಂತಹ ಬಗೆಯಿಂದ ನ್ಯಾಯಿಕ ಪರವಾದಂತಹ ದೃಷ್ಟಿಯಿಂದ ಸದಾಕಾಲ ಧರ್ಮಚರಿತರಾಗಿ ಬದುಕು ನಡೆಸಿದ ಅನೇಕ ಮಹಾತ್ಮರುಗಳಾಗಿ ಹೋದಂತಹ ಸೂರ್ಯವಂಶದಲ್ಲಿ ಹುಟ್ಟಿ ಬಂದಂತಹ ನೀನು ಅವರೆಲ್ಲರಿಗಿಂತ ಮೇಲೆ ಹೋದೆ ಅಂದರೆ ಯೋಗ್ಯತೆಯಿಂದ ಹೋದೆ ಅಂತ ಅರ್ಥ. ನೀನು ಹುಟ್ಟಿದ್ದರಿಂದಲೇ ಅವರೆಲ್ಲ ಉತ್ತಮವಾದ ಗತಿಯನ್ನು ಹೊಂದಿದ್ದರೂ ಎಲ್ಲ ಅಧೋಗತಿಯುಳ್ಳವರಾಗಿ ಹೋದರು. ಒಂದು ಮನೆತನದಲ್ಲಿ ಹುಟ್ಟುವಂತಹ ಒಬ್ಬ ವ್ಯಕ್ತಿಯ ಉತ್ತಮವಾದ ಚಾರಿತ್ರ್ಯದಿಂದ ಹಿಂದಿನ 7 ತಲೆಮಾರಿನವರು, ಆ ಮೇಲಿನ ಮುಂದಿನ 7 ತಲೆಮಾರಿನವರು ಉದ್ಧತರಾಗಿ ಉತ್ತಮ ಗತಿಯನ್ನು ಪರಲೋಕದಲ್ಲಿಯೂ ಹೊಂದುವುದಕ್ಕೆ ಅವಕಾಶವಾಗುತ್ತದೆ. ಅದೇ ತರನಾಗಿ ಒಬ್ಬ ಕೆಟ್ಟ ನಡತೆಯ ಉತ್ತರಾಧಿಕಾರಿ ಒಂದು ಮನೆತನದಲ್ಲಿ ಹುಟ್ಟಿ ಬಂದರೆ ಮೊದಲು ಮೇಲಾರಿದವರಲ್ಲ ವದನವುಳ್ಳವರಾಗಿ ಊರ್ಧ್ವಲೋಕದಿಂದ ಪತಿತರಾಗಿ ಅಧೋಲೋಕದಲ್ಲಿ ತಲೆಕೆಳಗಾಗಿರಬೇಕಾಗುತ್ತದೆ ಅನ್ನುವುದನ್ನು ಶಾಸ್ತ್ರ ಸಾಧಿಸಿದೆ. ನಿನ್ನಂತವನೊಬ್ಬ ಹುಟ್ಟುವುದರಿಂದ ಅವರೆಲ್ಲ ಮೇಲ್ಲೋಕದಲ್ಲಿದ್ದವರು ಕೆಳಗೆ ಬೀಳುವ ಹಾಗಾಗಿ ಆ ಬಗೆಯಿಂದ ತಕ್ಕಡಿಯ ನ್ಯಾಯದಂತೆ ಆ ತಟ್ಟೆ ಕೆಳಗೆ ಬರುವಾಗ ಈ ತಟ್ಟೆ ಮೇಲೆ ಬರುತ್ತೆ. ನೀನು ಮೇಲೆ ಅಂತ ನಿಶ್ಚಯಪಡ. ಅಲ್ಲದಿದ್ರೆ ಏನು ರಾಮ, ಏನು ಅನ್ಯಾಯ ಮಾಡಿದೆ ನಿನಗೆ ನಾನು? ಏನು ನಿನ್ನ ಮನೆತನದ ಹೆಣ್ಣುಗಳಿಗೆ ತಪ್ಪಿದನು ಅಥವಾ ನಿನ್ನ ಸಾರ್ವಭೌಮತ್ವವನ್ನು ಪ್ರಶ್ನಿಸಿದನು? ನಿಮ್ಮಲ್ಲಿ ನಮಗೆ ವಿರೋಧವಿಲ್ಲ. ಸೂರ್ಯವಂಶದ ರಾಯರ ಚಕ್ರವರ್ತಿತ್ವವನ್ನು ನಾವು ಪ್ರಶ್ನಿಸುವುದಕ್ಕೆ ತೊಡಗಿಲ್ಲ. ಕೇವಲ ರಟ್ಟೆಯ ಬಲಗುಂಟು ಅನ್ನುವುದಕ್ಕಾಗಿ ಪ್ರಶ್ನಿಸುವಂತಹ ಉದ್ದೇಶ ಇರುತ್ತಿದ್ದರೆ ಸೂರ್ಯವಂಶದ ಚಕ್ರವರ್ತಿಗಳು ನನ್ನ ವಿಕ್ರಮದ ಮುಂದೆ ಎಂದೋ ಅವರನ್ನು ಮಣಿಸಿ ಬಿಡಬಹುದಿತ್ತು. ನಾವು ನಮ್ಮಷ್ಟಕ್ಕೆ ನಮ್ಮ ಸಾಮ್ರಾಜ್ಯ, ನಮ್ಮ ವ್ಯವಹಾರ, ಹೀಗೆ ನಾವು ನಮ್ಮಷ್ಟಕ್ಕೆ ಇದ್ದರೆ ಪರೋಪದ್ರವಕಾರಿಯಲ್ಲದೆ ಇದ್ದಂತಹ ನನ್ನನ್ನು, ನಿರಪರಾಧಿಯಾದ ನನ್ನನ್ನು ವಿನಾಕಾರಣವಾಗಿ ಹೊಡೆದುರುಳಿಸುವುದಕ್ಕೆ ಸ್ವಾರ್ಥ ಭಾವದಿಂದ ಮುಂದಾದೆಯಲ್ಲ. ಹೆಂಡತಿಯನ್ನು ಸಂಪಾದಿಸಿ ಇಷ್ಟು ಕಷ್ಟಪಡಬೇಕಿತ್ತು. ಒಂದು ಮಾತು ನನ್ನಲ್ಲಿ ಬಂದು ಹೇಳ್ತಿದ್ರೆ ಸಾಕಾಗ, ನಾನೇ ನಿನ್ನ ಸತಿಯನ್ನು ನಿನ್ನ ಬಳಿ ಸೇರಿಸಿಕೊಡುವುದಕ್ಕೆ ಅನುಕೂಲವನ್ನು ಒದಗಿಸಿಕೊಡುತ್ತಿದ್ದೆ. ನೀಳವಾಗಿ ನನ್ನ ಬಾಣವನ್ನೇ ಬಳಸಿ ನಿನ್ನರಸಿಯೇ ಇರುವಂತಹ ತಾಣವನ್ನು ನಿನ್ನ ಪಾದಮೂಲದಲ್ಲೇ ತಂದಿರಿಸುವ ಸಾಮರ್ಥ್ಯವೂ ಇದೆ. ಅಲ್ಲ, ನಮ್ಮ ಬಾಲನನ್ನು ಕಳುಹಿದರೂ ಸಾಕಾಗುತ್ತೆ. ನಮ್ಮ ಅಪ್ಪಯ್ಯ ಹೇಳಿದ್ದಾರೆ, ರಾವಣ ಬರ್ಬೇಕಂತ ಹೇಳಿದ್ರೆ 10 ತಲೆಗೆ ಕಿರೀಟಕ್ಕದೆ ಓಡೋಡಿಕೊಂಡು ನನ್ನ ಕಾಲುಪುಡಕ್ಕೆ ಬರುತ್ತಿದ್ದಾನೆ. ಅಂತಹದರಲ್ಲಿ ಹೋಗಿ ಹೋಗಿ ಸುಗ್ರೀವನ ಸಹಾಯವನ್ನು ನೀನು ಅಪೇಕ್ಷಿಸಿದೆ. ಅವನ ಸಖ್ಯಕ್ಕೆ ಮನವೊಲಿಸಿದೆಯಲ್ಲ, ಇವನು ನಿನಗೆ ಸಹಾಯ ಇದೆ. ಮಹಾಸಮುದ್ರವನ್ನು ಉತ್ತರಿಸುವುದಕ್ಕೆ ಬುದ್ಧಿವಂತನಾದವ ಹಡಗನ್ನಾಶ್ರಯಿಸಬೇಕೇ ಹೊರತು ಹರಿಗೋಲಿನ ಸರಿಯನ್ನೆಲ್ಲ ಬಯಸಿ. ಇವ ಹರಿಗೋಲು, ಇದರಿಂದ ಒಂದು ಮಹಾಸಮುದ್ರವನ್ನು ಉತ್ತರಿಸಬಹುದು ಅಂತ ಯೋಚನೆ ಮಾಡಿದರೆ ಜೀವನದಲ್ಲಿ ಪತನವನ್ನು ಹೊಂದಿದವಾಗ ಎಂತಹ ಬುದ್ಧಿವಂತರಾಗಿ ತಮ್ಮ ವಿವೇಕವನ್ನು ಕಳಕೊಳ್ಳುತ್ತಾರೆ ಅನ್ನುವುದಕ್ಕೆ ನಿರಿಗಿಂತ ದೊಡ್ಡ ನಿದರ್ಶನ ಇನ್ನೊಂದು ಬೇರೆ. ವಸಿಷ್ಠ ವಿಶ್ವಾಮಿತ್ರರ ಮಂಗಲ ಮಂತ್ರಾಕ್ಷತೆಗೆ ನಿತ್ಯ ನುಡಿದ ಬುದ್ಧಿವಂತನಾದ ರಾಮ ಗೌತಮಾದಿಗಳ ಆಶೀರ್ವಾದಕ್ಕೆ ತಲೆಬಾಗಿದ ಯೋಗ್ಯತೆಯನ್ನು ಹೊಂದಿದ ರಾಮ
ಸುಗ್ರೀವಂ ಶರಣಂಗತ. ಹೋಗಿ ಹೋಗಿ ತನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಿಕ್ಕಾಗದೇ ಇದ್ದ ಒಬ್ಬ ಸಾಮಾನ್ಯ ಮಂಗನಲ್ಲಿ ಶರಣಾಗತಿಯನ್ನು ಹೊಂದುವಂತಹ ಮಟ್ಟಕ್ಕೆ ನೀನು ಬರ್ತೀನಿ. ಆದರೆ ಜೀವನದಲ್ಲಿ ನಷ್ಟ ಎಂಥವನಿಗೂ ಬುದ್ಧಿಭ್ರಷ್ಟತೆಯನ್ನು ತರ್ತದೆ ಎನ್ನುವುದಕ್ಕೆ ಇನ್ನು ಬೇರೆ ಉದಾಹರಣೆ ಬೇಡ. ರಾಮ, ಯಾವ ಕಾರಣಕ್ಕಾಗಿ ನನ್ನನ್ನು ಹೊಡೆದೆ? ನಿನಗೆ ವಿರೋಧ ಮಾಡಲಿಲ್ಲ. ಅಲ್ಲ, ಮೃಗವೆಂದು ಭಾವಿಸಿ ಹೊಡೆದೆಯ? ಮೃಗವೆಂದೇ ಭಾವಿಸಿ ಹೊಡೆಯುವುದಾದರೂ ಪ್ರಯೋಜನ ಏನೂ ಬೇಕಲ್ಲ. ಬೇಟೆ ಎನ್ನುವುದು ಅರಸರಿಗೆ ವ್ಯಸನವಾಗುತ್ತದೆ. ಅನಿವಾರ್ಯವಾದ ಕಾಲದಲ್ಲಿ ಮಾತ್ರ ಆಡತಕ್ಕದ್ದು. ಒಂದು ವೇಳೆ ಬೇಟೆಯಂತೆಯೇ ನೀನು ವ್ಯಾಧ ಧರ್ಮವನ್ನು ಅನುಸರಿಸಿ ಮರೆಯಲ್ಲಿ ನಿಂತು ಬಾಣವನ್ನೇ ಸೆರೆಯಂತಾದ ಹೇಗೆ ಸಮರ್ಥಿಸಿಕೊಳ್ಳಬಲ್ಲೆ ನಿನ್ನ ಕೃತಿಯನ್ನು? ನನ್ನ ಮಾಂಸ ನಿನಗೆ ಭೋಜನಕ್ಕಾಗುತ್ತದೆ, ನನ್ನ ಚರ್ಮ ನಿನ್ನ ಆಚ್ಛಾದನೆಗಾಗುತ್ತದೆ, ಅಥವಾ ನನ್ನ ಶರೀರದ ಯಾವುದೇ ಒಂದು ಅಂಗ ನಿನ್ನ ನಿಯೋಗಕ್ಕೆ ಬರುತ್ತದೆ. ಯಾವ ಉಪಯೋಗವೂ ಇಲ್ಲದೆ ಕೇವಲ ನನ್ನನ್ನು ಹೊಡೆದುಡಿಸುವುದರಿಂದ ನಿನಗಾಗಬಹುದಾದಂತಹ ಲಾಭವಾದರೂ ಏನು? ಅಬ್ಬಬ್ಬ, ಒಂದು ವೇಳೆ ಹೋರಾಟಗಾರನೆನಿಸಿಕೊಂಡು ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕು, ಯಾವನು ಪ್ರಬಲನಿದ್ದಾನೆ ಅವನನ್ನು ಮೋಸದಲ್ಲಿ ಆದರೂ ಹೊಡೆದುಡಿಸಿದರೆ ಇನ್ನು ಸುಲಭದಲ್ಲಿ ಕೆಲಸ ಆಗ್ತದೆ ಕುಳಿತಲ್ಲಿಗೆ ಅಂತ ಯೋಚನೆ ಮಾಡಿದ್ದೇನೆ. ನಾನು ವಾಲಿಯನ್ನು ಹೊಡೆದುಡಿಸಿದವ ಮಾತಾಡುವುದು ಅಂತ ಹೇಳಿದರೆ ಸಾಕು, ನಿನ್ನ ಬಗ್ಗೆ ಎಲ್ಲರೂ ಹೆದರುತ್ತಾರೆ. ಹಾಗೆ ನೀನೊಂದು ಪ್ರಸಿದ್ಧಿಗೆ ಬರಲಿಕ್ಕೆ ಬೇಕಾಗಿ ನನ್ನಲ್ಲಿ ಹೋರಾಟ ನಿನಗೆ ಅನಿವಾರ್ಯ ಅಂತ ನೀನು ತೀರ್ಮಾನಿಸಿದ್ದೆ. ನನ್ನಲ್ಲಿ ಒಂದು ಮಾತು ಹೇಳ್ಬೋದು, ವಾಲಿ ನೀನು ಹೊಡಿಲಿಕ್ಕಿಲ್ಲ, ನಿನಗೆರಡು ನನಗೆ ಹೊಡಿಬೇಕು ಅಂತ. ಹಾಗೆ ಕೇಳಿ ಬರುತ್ತಿದ್ದರು, ನಿನಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಿದ್ದರು. ಅರಿತನಾದರೆ ನಿನ್ನ ತೋಮರ ಹಿರಿಯ ಬಲ್ಲುವುದೇ ಎನ್ನ ಸಾಧ್ಯ ಉಂಟೇ ರಾಮ? ಒಂದು ಕ್ಷಣ ನೀನು ನನಗೆ ಬಾಳ ಪ್ರಯೋಗವನ್ನು ಮಾಡ್ತೀಯ ಅನ್ನುವಂತಹ ಅನುಭವ ನನ್ನ ಮತಿಗೆ ಬರುತ್ತಿದ್ದರೂ ಸಾಕಾಗಿತ್ತು. ನಿನ್ನ ತೋಮರವನ್ನು ಎಡಗೈಯಲ್ಲಿ ಮುರಿದಿಕ್ಕುವ ಸಾಮರ್ಥ್ಯವನ್ನು ನಾನು ಹೊಂದಿದ್ದ. ಈಗಲೂ ಒಳ ಸರಿಯುತ್ತಿರುವಂತಹ ನಿನ್ನ ಮಾರ್ಗಣವನ್ನು ತಡೆ ಹಿಡಿಯುವುದಕ್ಕೆ ನಮ್ಮ ಬಲದ ಕೈ ಬೇಕಾಗಲಿ, ಎಡದ ಕೈಯ ಸತ್ವವೇ ಸಾಕಾಗಿ ಹೀಗೆ ತಡೆ ಹಿಡಿಯಬಲ್ಲವ. ಆದರೆ ವಿನಾಕಾರಣವಾಗಿ ನನ್ನನ್ನು ಹೊಡೆದುರುಳಿಸಿ ಏನು ಲಾಭ ಬಂತು ನಿನಗೆ? ನಿನಗಿದರಿಂದ ಏಸು ಕೀರ್ತಿಗಳು ಬಂತು. ಅಯ್ಯ, ಇಷ್ಟನ್ನಾಡಿದರೂ ಪ್ರಯೋಜನ ಇಲ್ಲ. ಈಗ ನಾನು ಹೇಳಿದರೆ ನೋವಿನಿಂದ ಏನೋ ಬಾಯಿಗೆ ಬಂದ ಹಾಗೆ ಹಲುಗಿದ ಅಂತ ನಾಳೆ ಪ್ರಪಂಚ ಆಡುತ್ತೆ. ಲೇಸಾಯಿತಯ್ಯ ನಿನ್ನ ಏಸು ಕೇಳಿದ ಪ್ರಸಂಗಕ್ಕಾಗುವುದಿಲ್ಲ ಇನ್ನು ಹೇಳಿ. ಆದ್ದರಿಂದ ಯಾಕೆ ಮೋಸದಲ್ಲಿ ನನ್ನನ್ನು ಇರಿದೆ? ಯುಕ್ತಿಕಾಮಿಯಾಗಿಯೋ ಅಥವಾ ಸತಿಕಾಮಿಯಾಗಿಯೋ ಅಥವಾ ವಚನಬದ್ಧತೆಯನ್ನು ಉಳಿಸಿಕೊಂಡವ ರಾಮ ಅನ್ನುವುದನ್ನು ಪ್ರಪಂಚದಲ್ಲಿ ಕಾಣಿಸಿಕೊಡುವಂತಹ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕೆ ಇರಲಿ ಪರಾನ್ಮುಖ ವಧೆಯನ್ನು ಪ್ರಪಂಚದ ಯಾವ ಪ್ರಾಜ್ಞನೂ ಸಮರ್ಥಿಸುವುದಕ್ಕೆ. ಹೇಳು ರಾಮ, ಹೇಳು. ನನ್ನ ಉಸಿರು ಈಗಲೂ ಅರೆಕ್ಷಣದಲ್ಲೂ ಅಡಗಿ ಹೋಗಿಪ್ಪದಲ್ಲ ಪ್ರಶ್ನೆ. ಆದರೆ ನಾಳೆ ಪ್ರಪಂಚದಲ್ಲಿ ಸಾವಿರ ಮಂದಿಗಳ ಹೃದಯದಲ್ಲಿ ವಾಲಿಯ ರಾಮರ ಈ ಮಧ್ಯದ ಸಂಘರ್ಷ ಜೀವಂತವಾಗಿ ಪ್ರಶ್ನೆಯಾಗಿ ಕಾಡುತ್ತದೆ. ಅವರೆಲ್ಲರಿಗೂ ಸಮಾಧಾನ ಕೊಡಬೇಕಾದ ಬದ್ಧತೆಯುಳ್ಳವ ನೀನು ಹೌದು ಅನ್ನುವ ಎಣಿಕೆ ನಿನಗುಂಟು ಅಂತಾದ್ರೆ ಹೇಳು ರಾಮ, ಯಾಕೆ ಮೋಸ ಮಾಡಿದೆ? ಯಾಕೆ ಮೋಸದಿಂದ ಹೊಡೆದೆ? ವಾನರರ ಅಧಿಪನಾಗಿದ್ದೀಯ ನೀನು, ಇಂದ್ರಜಾತನೂ ಹೌದು. ಆದ ಕಾರಣವೇ ನಿನ್ನಲ್ಲಿ ಆಡುತ್ತಿರುವುದು. ವಿವೇಕಿಯಾಗಿ ನಾನಾಡುತ್ತಿರುವಂತಹ ಮಾತನ್ನು ಲಾಲಿಸಿ ನನ್ನ ಬಾಣದ ಹತಿಯಿಂದ ನೊಂದಂತಹ ನೀನು ನನ್ನನ್ನು ಮೂದಲಿಸುವುದಕ್ಕೆ ಪ್ರಾರಂಭ ಮಾಡಿದ್ದೀಯ. ಯಾವುದೇ ಕಾರಣಕ್ಕಾಗಿ ಆದರೂ ಸೂರ್ಯವಂಶದಲ್ಲಿ ಹುಟ್ಟಿದವರು ತಪ್ಪು ಕಾರ್ಯಗಳನ್ನು ಮಾಡುವುದೇ ಇಲ್ಲ. ಮಾಡಿದಂತಹ ಕಾರ್ಯ ಧರ್ಮಯುಕ್ತವಾಗಿಯೇ ಇರ್ತದೆ. ಅದೇ ಕಾರ್ಯದಲ್ಲಿಯೂ ನಾನು ಮುಂದುವರಿದವ. ನೀನು ಅನ್ಯಾಯವನ್ನು ಮಾಡ್ತಾ ಇದ್ದೀಯ. ಈ ಜಗತ್ತಿನಲ್ಲಿ ಯಾರು ಅಧರ್ಮವನ್ನು ಆಚರಣೆ ಮಾಡ್ತಾರೆ, ಯಾರು ಅನ್ಯಾಯವನ್ನು ಮಾಡುತ್ತಾರೆ, ಯಾರು ರಕ್ಕಸರಿದ್ದಾರೆ ಅಂತವರ ಶಿರಚ್ಛೇದನ ಮಾಡಿ ಧರೆಯಲ್ಲಿ ಧರ್ಮವನ್ನು ಉಳಿಸುವುದೇ ನಮ್ಮ ಕೀರ್ತಿ, ನಮ್ಮ ಕರ್ತವ್ಯ. ಒಳ್ಳೆಯದು
ಮನೆತನದಲ್ಲಿ ಹುಟ್ಟಿದ ಹುಡುಗ, ಹಾ, ಅಂತದ್ದನ್ನೇ ಮಾಡು. ಹಾ. ಅಂಥದ್ದೇ ನಿರ್ಣಯ ನಿನ್ನದ್ದು ಹೌದು ಅಂತಾದ್ರೆ ನನ್ನನ್ನು ಹೊಡೆಯಲಿಕ್ಕೆ ಏನು ಕಾರಣ? ನೀನು ಮಾಡಿದ್ದು ನ್ಯಾಯವೇ? ಯಾವುದು ಅನ್ಯಾಯ? ನ್ಯಾಯವೇ ನಮ್ಮನ್ನ ಸರಿಯ ಕುಲದಲ್ಲಿ ಹುಟ್ಟಿಕೊಂಡವನು ನೀನು. ಯಾವುದು ಧರ್ಮ ಯಾವುದು ಅಧರ್ಮ ಎನ್ನುವುದನ್ನು ವಿವೇಚಿಸಿ ಕಾರ್ಯದಲ್ಲಿ ಮುಂದೆ ಹೋಗಬೇಕಿತ್ತು. ಆದ್ರೆ ಹಾಗೆ ಮಾಡಲಿಲ್ಲ. ಅಧರ್ಮವನ್ನೇ ನೀನು ಆಚರಣೆ ಮಾಡ್ತಾ ಇದ್ದೀಯ. ಅಧರ್ಮ? ಏನು ಧರ್ಮ? ನಿನ್ನ ತಮ್ಮನಾದಂತಹ ಸುಗ್ರೀವನ ಸತಿಯನ್ನು ನೀನಿರಿಸಿಕೊಂಡಿದ್ದೀಯ. ಇದು ನ್ಯಾಯವೇ? ಹಾ, ಅದು ಅನ್ಯಾಯ. ಆದ್ರಿಂದಲೇ ಅಂತಹ ಅನ್ಯಾಯ ಮಾಡಿದವರಿಗೆ ಯಾವ ರೀತಿಯ ಶಿಕ್ಷೆ? ಕಾಯಕಂಡನವೇ ಶಿಕ್ಷೆ. ಆದ ಕಾರಣ ನಿನಗೆ ಬಾಣ ಪ್ರಯೋಗ ಮಾಡಿ ನಿನ್ನ ಕಾಯಕಂಡನ ಮಾಡಿದ್ದೇನೆ. ರಾಮ, ನಡೆಯುವವ ಎಡವುವುದು ಸಹಜ. ತಮ್ಮನಾದಂತಹ ಸುಗ್ರೀವನ ಸತಿಯನ್ನು ನಾನು ಇರಿಸಿಕೊಳ್ಳುವಲ್ಲಿ ಕಾಮಭಾವ ಕಾರಣವಲ್ಲ. ಆದರೂ ಸುಗ್ರೀವನ ಕುರಿತಾಗಿ ನನ್ನಲ್ಲಿದ್ದಂತಹ ದ್ವೇಷವೇ ಕಾರಣವಾಗಿ ಅವನ ಮನಕ್ಕೆ ನೋವಾಗಬೇಕು ಅನ್ನುವ ಕಾರಣಕ್ಕೆ ನಾನು ಇರಿಸಿಕೊಂಡುದಾದರೂ ನಮ್ಮನ ಹೆಂಡತಿಯನ್ನು ಇರಿಸಿಕೊಂಡದ್ದು ಅಪರಾಧವೇ ಆಗುತ್ತದೆ ಅನ್ನುವುದನ್ನು ಸೂರ್ಯವಂಶೀಯನಾಗಿ ನೀನು ಹೇಳುವುದಾದರೆ ನಮ್ಮದು ಆಕ್ಷೇಪ ಇದೆ. ಅದರಿಂದ ಕ್ರಮ ಸರಿಯಲ್ಲ. ಯಾವುದು ಸರಿಯಲ್ಲ? ನನ್ನನ್ನು ಕರೆದು ಮೊದಲೇ ಒಂದು ಮಾತನಾಡಿಸಿದ್ರು, ವಾಲಿ ಹೀಗಾಗಿ ನೀನು ಅನ್ಯಾಯ ಮಾಡಿದ್ದಿ ಅಂತ ಹೇಳ್ತಿದ್ರೆ ನಾನು ತಿದ್ದಿಕೊಳ್ಳುವುದಕ್ಕಾದ್ರೂ ಒಂದು ಅವಕಾಶ ಆಗುತ್ತಿತ್ತಲ್ಲ. ನಾನು ಅನ್ಯಾಯ ಮಾಡಿದ್ದೇನೆ, ಹೌದು. ನಾನು ಅನ್ಯಾಯ ಮಾಡಿದ್ದೇನೆ ಅಂತ ನೀನು ಅನ್ಯಾಯ ಮಾಡುದ. ನೀನು ಮರೆಯಲ್ಲಿ ನಿಂತು ಬಾಣ ಹೊಡೆಯುವುದ. ಮೊದಲೇ ಒಂದು ಎಚ್ಚರಿಸಿದ್ರೆ ಏನಾಗ್ತಿತ್ತು? ತಿದ್ದಿಕೊಳ್ಳಿಕ್ಕಾದ್ರೂ ಒಂದು ಅವಕಾಶ ಆಗ್ತಿತ್ತಲ್ಲ. ಈ ಬಣ್ಣ ತಮ್ಮಂದಿರು ಎಲ್ಲಿಗೆ ಹೋಗುದಿದ್ರು ಒಟ್ಟೊಟ್ಟಿಗೆ ಹೋಗ್ಬೇಕು, ನಾವಿರ್ಬಾರ್ದ? ಲೋಕಕ್ಕೆ ಆದರ್ಶರಾಗಿ ನೀವು ಇರಬೇಕು ಅಂತಾದ್ರೆ ನೀನು ನಿನ್ನನ್ನು ತಿದ್ದಿಕೊಳ್ಬೇಕು. ಬದುಕುವ ಆಸೆ ನೆನಗೊಟ್ಟೆ. ಒಂದೇ ಮೂರ್ತಿಯೋಳಲ್ಲ ಸತ್ಯವ ಬಿಡದೆ ಚಂದವಾಗಿರುವುದು ಸರ್ವರು ಕಡೆಗೆ ವಾದಗಳ ವಾಲಿ, ಯಾರನ್ನು ಯಾವ ರೀತಿ ಶಿಕ್ಷಿಸಬೇಕೆನ್ನು ಹಾಗೆ ಆಲೋಚನೆ ಮಾಡಿಯೇ ಶಿಕ್ಷಿಸುವಲ್ಲಿ ಮುಂದೆ ಆಗುವುದು. ನಿನಗೆ ಈ ರೀತಿಯ ಶಿಕ್ಷೆಯನ್ನು ಕೊಡಬೇಕೆನ್ನು ಹಾಗೆ ನಾನು ಕೊಟ್ಟಿದ್ದೇನೆ. ಆದ್ರೆ ಬದುಕಬೇಕು, ಬದುಕಿನಲ್ಲಿ ನಾವು ಒಂದಾಗಿರ್ತೇವೆ ಎನ್ನುವಂತಹ ಮನೋಭಾವಗಳು ನಿನ್ನಲ್ಲಿ ಉಂಟು ಅಂತಾದ್ರೆ ಮುಂದೆ ಸುಗ್ರೀವನೊಂದಿಗೆ ಸಹಬಾಳ್ವೆಯನ್ನು ನೀನು ಅನುಭವಿಸ್ತಿ, ಅನ್ಯೋನ್ಯರಾಗಿ ನೀವು ಇರ್ತೀರಿ ಅಂತಾದ್ರೆ ಇದು ನಾನು ಬಾಣ ಪ್ರಯೋಗ ಮಾಡಿದ್ದೇನಲ್ಲ ನಿನ್ನ ಕಾಯಕಂಡನಕ್ಕಾಗಿ. ನಿನ್ನ ಎಡಗೈಯಲ್ಲಿ ಅದನ್ನು ನೀನು ಹಿಡಿದುಕೊಂಡಿದ್ದೀಯ. ಈಗ ಒಳಗೆ ಹೋಗಿ ಬೆಂದಿನಲ್ಲಿ ಹಿಂದೆ ಬರ್ತಿದ್ದ. ಅದು ನಿನ್ನ ಆಲೋಚನೆ ಅಷ್ಟೇ. ನನ್ನ ಎಡಗೈಯ ಬಲದಿಂದಲೇ ಅದು ಉಳಿದುಕೊಂಡಿದೆ ಎನ್ನುವ ಹಾಗೆ ಅಲ್ಲ. ವಾಲಿಯ ದೇಹಕ್ಕೆ ಇಷ್ಟೇ ಆ ಬಾಣ ಹೊಕ್ಕಬೇಕು ಎನ್ನುವ ಹಾಗೆ ಆಲೋಚನೆ ಮಾಡಿಯೇ ನಾನು ಹೂಡಿದ್ದು. ಅದನ್ನು ಬಿಟ್ಟು ನೋಡಂತೆ ಅದು ಮುಂದೆ ಹೋಗ್ತದೋ ಹೇಳು. ಬೇಡ, ನಿನ್ನ ಬುದ್ಧಿವಂತಿಗೆ ಬಿಟ್ಟರೆ ಈಗ ಸಾಯ್ತೇನೆ ನಾನು. ಸಾಯುವುದಲ್ಲ, ಅದು ಮುಂದೆ ಹೋಗುವುದಿಲ್ಲ. ಹೋಗಬೇಕು ಅಂತಾದ್ರೆ ರಾಮನ ಆಜ್ಞೆ ಬೇಕು. ಅದಕ್ಕಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ನಾನು ಹೇಳಿದ ಹಾಗೆ ಮುಂದೆ ಬದುಕನ್ನು ಸಾಗಿಸ್ತಿ ಅಂತಾದ್ರೆ ನಾನು ಪ್ರಯೋಗಿಸಿದಂತಹ ಬಾಣ ಉಂಟಲ್ಲ, ಆ ಬಾಣವನ್ನು ಹಿಂದಕ್ಕೆ ಸೆಳೆದು ನಿನಗೆ ಜೀವದಾನ ಮಾಡ್ತೇನೆ. ಏನು ಅಭಿಪ್ರಾಯ ಹೇಳು? ನಿನ್ನ ವಿಸ್ಮಯಾವಹವಾದಂತಹ ಅನುಭವವನ್ನು ಹೊಂದಿದೆ. ನೀನಾಡುತ್ತಿದ್ದಂತಹ ಶಾಸ್ತ್ರೋಕ್ತವಾದ ಧರ್ಮಯುಕ್ತವಾದ ಒಂದೊಂದು ಮಾತುಗಳು ನನ್ನ ಹೃದಯಾಂತರಾಳವನ್ನು ಪ್ರವೇಶಿಸಿ ನೀನು ಪ್ರಯೋಗಿಸಿದಂತಹ ಶರ ನನ್ನ ವಕ್ಷಸ್ಥಳವನ್ನೇ ಕೊರೆಯುತ್ತಾ ಒಳ ಸೇರಿದ ಕಾಲಕ್ಕೆ ನಿನ್ನನ್ನು ಅರ್ಥವಿಸಿಕೊಳ್ಳುವುದಕ್ಕೆ ನನಗೆ ಸಾಮರ್ಥ್ಯ ಬರಲಿಲ್ಲ.
ಧಾರೆ ಸೇರಿದ ಕಾಲದಲ್ಲಿ ನೀನೇನು ಅನ್ನುವಂತಹ ಸ್ಪಷ್ಟ ಕಲ್ಪನೆಯಾಗುವುದಕ್ಕೆ ತೊಡಗಿ ಸುಗ್ರೀವನೊಂದಿಗೆ ಕೈ ಸೇರಿಸಿ ಸಖ್ಯ ಬೆಳೆಸಿದವನಂತೆ ನೀನು ವಾಲಿಯನ್ನು ಕೊಂದು ಕೊಡುತ್ತೇನೆ, ನಿನ್ನ ಸತಿಯನ್ನು ನಿನಗೆ ಬಿಡಿಸಿಕೊಡುತ್ತೇನೆ. ಹೀಗೆ ವಚನಬದ್ಧತೆ ಉಳ್ಳವನಾದರೂ ನಾನು ಹಂಬಲಿಸಿದರೆ ನನಗಾಗಿ ನೀನು ನನ್ನ ಬದುಕನ್ನು ಕಲ್ಪಿಸಿಕೊಡಬಲ್ಲ. ಜೀವದಾನ ಮಾಡ್ತೇನೆ. ಏನು ಉದಾತ್ತವಾದಂತಹ ಉದ್ದೇಶವನ್ನು ಹೊಂದಿದ್ದೀವಿ. ಕೊಂದು ಕೊಡ್ತೇನೆ ವಾಲಿ ಎನ್ನುವಂತಹ ಮಾತಾದರೂ ಸತ್ತು ಹೋಗಬೇಕು. ವಾಲಿ ಸುಗ್ರೀವರು ಆದರ್ಶಪ್ರಾಯವಾಗಿ ಅಣ್ಣ ತಮ್ಮಂದಿರಾಗಿ ಬದುಕುವುದಕ್ಕೆ ಈ ಮೊದಲಿನಂತೆ ಸಿದ್ಧರಾಗ್ತಾರೆ ಅಂತಾದ್ರೆ ತನ್ನ ಮಾತು ಸತ್ರುವಾಗಿತ್ತು ವಾಲಿ ಬದುಕು. ಈ ಉದ್ದೇಶವನ್ನು ನೀನು ಹೊಂದುತ್ತೀಂತಾದ್ರೆ ರಾಮ, ನೀನು ಕೇವಲ ಮಾನವ ಮಾತ್ರನಲ್ಲ, ಮಧ್ಯಲೋಕದಲ್ಲಿ ಹುಟ್ಟಿದ ಯಾವನಿಗೂ ಇಷ್ಟು ಉದಾತ್ತವಾದಂತಹ ಬುದ್ಧಿ ಬರುವುದಕ್ಕಿಲ್ಲ. ಈ ಧರೆಯ ಧರ್ಮವನ್ನೇ ತಿದ್ದುವಂತಹ ಉದ್ದೇಶದಿಂದ ಮರೆಯ ಮಹಾಚೇತನ ನೀನು ಕರೆಗಿಳಿದು ಬಂದಿದ್ದಿ ಮಾನವಾಕೃತಿಯಿಂದ ಅಂತ ನನಗೆ ಅರ್ಥವಾಗುವುದಕ್ಕೆ ಪ್ರಯೋಗಿಸಿದಂತಹ ಶರವನ್ನು ಕೈಯಿಂದ ಮುಕ್ತವಾದ ಆಮೇಲೂ ನಿನ್ನ ನಿಯಂತ್ರಣದಲ್ಲೇ ನೀನು ಇರಿಸಿಕೊಳ್ಳಬಲ್ಲೆ ಅಂತಾದ್ರೆ ಸುದರ್ಶನ ಪ್ರಯೋಗವನ್ನು ಮಾಡಬಲ್ಲಂತಹ ಶ್ರೀಹರಿಗೆ ಮಾತ್ರ ಅದು ಸಾಧ್ಯ, ಇನ್ನೊಬ್ಬರಿಗಾಗುವುದಿಲ್ಲ. ಯಾಕೆಂದ್ರೆ ಪ್ರಯೋಗಿಸಿದ ಮೇಲೆ ಆ ಆಯುಧದ ಮೇಲೆ ನಿಯಂತ್ರಣವನ್ನೇ ಅವರು ಹೊಂದಿರುವುದಿಲ್ಲ. ನೀನು ಬೇಕಾದ್ರೆ ಹಿಂದಕ್ಕೂ ಕರೆಯಬಲ್ಲ, ಮುಂದೆ ಹೋಗುದ್ರೆ ಮುಂದಕ್ಕೂ ಅದು ಹೋಗಬಹುದು. ಸ್ವಯಂ ನಿರ್ದೇಶನದಿಂದ ಪ್ರಪಂಚ ಸರ್ವಸ್ವವನ್ನು ಮುನ್ನಡೆಸಬಲ್ಲ ಸಾಮರ್ಥ್ಯವನ್ನು ಹೊಂದಿದವ ನೀನು ಅನ್ನುವುದಕ್ಕೆ ಇನ್ನು ಬೇರೆ ನಿದರ್ಶನ ಬೇಕು. ರಾಮಚಂದ್ರನ ನಿನ್ನ ದೇಹದ ನೀಲವರ್ಣದಲ್ಲಿ ಆಕಾಶದ ಅನಂತತೆಯನ್ನು ನಾನು ಕಂಡುಕೊಂಡೆ. ನಿನ್ನ ಮಾತಿನಲ್ಲಿ ಪ್ರಪಂಚದ ಪ್ರಭುತ್ವವನ್ನು ನಾನು ಗುರುತಿಸಿದೆ. ರಾಮ, ನನ್ನ ಮೇಲೆ ಕರುಣೆ ತೋರಿ ಬೇಕೆಂದು ಹಂಬಲಿಸಿದ ನನಗೆ ಬದುಕು ಕೊಡುವುದಕ್ಕೆ ಸಿದ್ಧನಾಗಿದೆ. ನಾನದನ್ನು ಪಡೆದು ಏನನ್ನು ಸಾಧಿಸುವುದಕ್ಕಿದೆ, ಹೇಗೆ ಬದುಕಬೇಕು ಅನ್ನುವುದನ್ನು ಯೋಚಿಸಬೇಕೋ ಬೇಕೋ ಹೇಳಿ ನೀನೇನೋ ಮನ್ನಿಸಿ ಬಿಡಬಹುದು. ಹೇಳಿದೆಯಲ್ಲ, ಒಂದೇ ಬುದ್ಧಿಯೊಳೆಲ್ಲ ಸತ್ಯವೇ ಬಿಡದೆ ಚಂದದಿ ಬಾಳುವುದು, ಒಂದೇ ಚಾವಣಿಯ ನೆರಳಲ್ಲಿ ಒಂದೇ ಮನೆಯ ಆವರಣದಲ್ಲಿ ಮೊದಲಿನಂತೆ ಅಣ್ಣ ತಮ್ಮಂದಿರಾಗಿ ಬದುಕುವುದಕ್ಕೆ ನನಗೆ ಅರ್ಹತೆ ಬಂದಿದ್ದೆ ನೈತಿಕವಾಗಿ. ರಾಮಚಂದ್ರ ಖಂಡಿತ ಇದೆ. ಯಾವನನ್ನು ತಮ್ಮನೆಂದು ತಿಳಿದು ಅನ್ಯಾಯವಾಗಿ ಹೊಡೆದಾಟಿದನು, ಯಾವಳನ್ನು ನನ್ನ ಸೊಸೆಯಂತೆ ಮಗಳಂತೆ ಕಾಣಬೇಕಿತ್ತು ಅವಳನ್ನು ಬಲಾತ್ಕಾರದಿಂದ ನನ್ನ ಹಾಸುಗೆಗೆ ಏರಿಸಿದನು. ಅವಳು ನಾಳೆ ಬಂದು ಬಾವಯ್ಯ ಅಂತ ನನ್ನ ಕಾಲಿಗಟ್ಟೆ ಹೇಗೆ ನಾನು ಆಶೀರ್ವದಿಸಲಿ? ಹೇಗೆ ಆಶೀರ್ವದಿಸಲಿ? ಲೋಕಕ್ಕೆ ತೋರಿಸುವುದಕ್ಕೆ ಮುಖ ಇಲ್ಲದೆ ಈ ಪ್ರಪಂಚ ಮುಖದಲ್ಲಿ ಬದುಕಬೇಕು ಅನ್ನುವಂತಹ ಅಭಿಲಾಷೆಯುಳ್ಳವನಲ್ಲ ನಾನು. ಆದ್ದರಿಂದ ನಿನ್ನನ್ನು ಕೇಳಿಕೊಳ್ಳುವುದು ಕರುಣವಿದ್ದರೆ ಸಾಕು, ರಕ್ಷಿಸುವಂತಹ ಕರುಣವಿದ್ದರೆ ಸಾಕು. ನಿನ್ನಯ ಬಾಣ ತಾಗಿದ ಮೇಲೆ ಈ ಪ್ರಪಂಚದಲ್ಲಿ ಬದುಕುವ ಆಸೆಯನ್ನು ಉಳಿಸಿಕೊಂಡೇನೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಭ್ರಾಂತ ಸ್ಥಿತಿ ಮತ್ತೊಂದಿಲ್ಲ ಅಂತ ನನಗೆ ಸ್ಪಷ್ಟವಾಗುತ್ತದೆ. ಏನು ಆದರ್ಶಪ್ರಾಯವಾದಂತಹ ನಿಲುಮೆಯನ್ನು ಹೊಂದಿದ್ದೀವಿ. ಒಬ್ಬ ಅಪರಾಧಿಯನ್ನೇ ಪ್ರತ್ಯೇಕ ಏನು ಮಾಡ್ತೀವಿ, ಬದುಕುತ್ತೀಯಾ ಸಾಯ್ತೀವಿ, ಆಯ್ಕೆ ನಿನಗೆ ಬಿಟ್ಟದ್ದು. ತಿದ್ದಿಕೊಳ್ಳುವುದಾದರೆ ಅವಕಾಶ ಉಂಟು. ಯಾವ ನ್ಯಾಯಾಧಿಕಾರಿಯು ಒದಗಿಸಿಕೊಡಲಾರದೆ ಇದ್ದ ಅವಕಾಶ ಇದು ಈ ಪ್ರಪಂಚದಲ್ಲಿ. ನ್ಯಾಯಾಧಿಕಾರಿ ಅವ ತೀರ್ಮಾನ ಮಾಡಿ ಹೇಳ್ತಾನೆ, ನಿನಗೆ ಮರಣದಂಡನೆ, ನಿನಗಿಂತಹದ್ದು, ನೀನು ಇಂತಿಷ್ಟು ವರ್ಷ ಸೆರೆಮನೆಯಲ್ಲಿರಬೇಕು. ಆದರೆ ಅಪರಾಧಿಯಲ್ಲಿ ಕೇಳಲಿಕ್ಕಿಲ್ಲ, ನಿನಗೇನು ಶಿಕ್ಷೆ. ಹೊಸತನದ ಶಿಕ್ಷಾ ವಿಧಾನ, ಶಿಕ್ಷಣದ ವಿಧಾನವನ್ನು ನಿನ್ನಿಂದ ಪ್ರಪಂಚ ಕಲಿಯುವ ಹಾಗಾಗಿ ಒಬ್ಬ ಅಪರಾಧಿಯಲ್ಲ ಕೇಳು, ಏನು ಮಾಡ್ತೀವಿ, ಸರಿದಾರಿಗೆ ಬರ್ತೀಯ, ಒಳ್ಳೇದಾಗುತ್ತೀಯ, ಬದುಕು ನಿನಗೆ ಬೇಕೋ ಅಲ್ಲ ನೀನೇ ಕಳ್ಕೊಳ್ತೀಯ. ಆಹಾ ರಾಮಚಂದ್ರಮ, ನಾನೇ ತಿಳ್ಕೊಂಡೆ. ಒಬ್ಬೊಬ್ಬನು ಸ್ವಯಂ ತನ್ನ ಅಪರಾಧಕ್ಕೆ ಏನು ಶಿಕ್ಷೆ ಅನ್ನುವುದನ್ನು ಅವನೇ ಅರಿತು ಆಚರಿಸುವುದಕ್ಕೆ ತೊಡಗಿದರೆ ಧರೆಯಲ್ಲಿ ನ್ಯಾಯಾಧಿಕಾರಿಗಳು ಅಂತ ಬೇರೆ ಬೇಡ. ಒಬ್ಬೊಬ್ಬರೂ ಸ್ವಯಂ ಅವನವನಿಗೆ ನ್ಯಾಯಾಧಿಕಾರಿಯಾಗಿ ಪರಿಣಮಿಸಬೇಕು. ಈ ಉದ್ದೇಶವನ್ನು ನೀನು ಇರಿಸಿಕೊಂಡಿದ್ದಿ ಅನ್ನುವುದಕ್ಕೆ ಬೇರೆ ಉದಾಹರಣೆ ಬೇಡ. ಒಳ್ಳೆಯದು, ನನ್ನ ಅಪರಾಧಕ್ಕೆ ಏನು ಶಿಕ್ಷೆ ಅನ್ನುವುದನ್ನು ನಾನೇ ತೀರ್ಮಾನಿಸ್ತೇನೆ. ನನಗೆ ಬದುಕು ಸಾಕು, ನನಗೆ ಸಾವೇ ಬೇಕು. ಪರಲೋಕದಲ್ಲಿ ನಿನ್ನ
ಸ್ಥಾನದಲ್ಲಿ ಇರುವಂತಹ ಒಂದು ಅವಕಾಶವನ್ನು ಮಾತ್ರ ಒದಗಿಸಿಕೊಟ್ಟರೆ ಸಾಕು. ನಿನ್ನ ಪಾದದಲ್ಲಿಯ ಧೂಳಿನ ಕಣವಾಗಿ ಸೇರಿದರು ಅದಕ್ಕಿಂತ ದೊಡ್ಡ ಸೌಭಾಗ್ಯ ಈ ಜೀವನದಲ್ಲಿ ಮತ್ತೊಂದಿಲ್ಲ ಅಂತ ತಿಳಿಯುತ್ತೇನೆ. ಆದ್ದರಿಂದ ಮೋಕ್ಷಂದಿ ಒಪ್ಪಿದರೆ ನಿನ್ನ ಸಖನಾದ ಸುಗ್ರೀವನನ್ನು ಎರಡು ಮಾತನಾಡಬೇಕು. ಮಾತನಾಡಿ ತಮ್ಮ ಸುಗ್ರೀವ ಮಾನವ ಕಾಯ್ದು ಸ್ವತಃ ತಮ್ಮ ಸುಗ್ರೀವ ಬಾಯಿ ತುಂಬ ನಿನ್ನನ್ನೊಮ್ಮೆ ತಮ್ಮ ಅಂತ ಕರೆಯುವುದು ಈ ಹಂಬಲದಿಂದ ರಾಮನಲ್ಲಿ ಅಪೇಕ್ಷೆಗಾಗಿ ಹಾಕಿದೆ. ನಿಜವಾಗಿ ನನಗೆ ಅರ್ಹತೆ ಇಲ್ಲ ತಮ್ಮ. ಅನ್ಯಾಯ ಮಾಡಿದೆ. ಸಜ್ಜನನಾದ ಧರ್ಮಾತ್ಮನಾದ ಭಾತೃಪ್ರೀತಿಯನ್ನು ಹೊಂದಿದ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾಲ. ಕ್ಷಣಕಾಲದ ಆವೇಶದಿಂದ ಅನಾಹುತವನ್ನೇ ಮಾಡಿಬಿಟ್ಟೆ ಜೀವನದಲ್ಲಿ. ನನ್ನನ್ನು ಕ್ಷಮಿಸಿಬಿಡು ತಮ್ಮ, ಕ್ಷಮಿಸಿಬಿಡು. ಹಾಗೆ ಹೇಳಬೇಡ. ನೋಡು, ಅಧರ್ಮದಿಂದ ಮತ್ತೇರಿದವನಾದ್ದರಿಂದಲೇ ನನ್ನ ಕಣ್ಣುಗಳು ಕುರುಡಾಗಿ ಹೋಗಿದ್ದವು. ಬಂದ ಅಯೋಧ್ಯೆಯ ರಘುವರನನ್ನು ಆಧರಿಸುವುದಕ್ಕೆ ನನ್ನ ಕಣ್ಣುಗಳಿಗೆ ಸಾಮರ್ಥ್ಯ ಇಲ್ಲದೆ ಹೋಯಿತು. ಆದರೆ ಎತ್ತರದ ಋಷ್ಯಮೂಕದಲ್ಲಿ ಕುಳಿತವ ದೂರದ ಪಂಪಾ ತೀರದಲ್ಲಿ ಆಗಮಿಸಿದಾಗಲೇ ಆ ರಾಮನನ್ನು ಗುರುತಿಸಿ ಕಿಷ್ಕಿಂಧೆಯ ಮರ್ಯಾದೆಗಡದಂತೆ ಅವರನ್ನು ಆಧರಿಸಬೇಕಾದ ಬಗೆಯಿಂದ ನಿನ್ನ ಆಧರಿಸಿ. ಅದರಿಂದಲೇ ಕಿಷ್ಕಿಂಧೆಗೆ ನಾನಲ್ಲ ಯಜಮಾನ, ನೀನು ನಿಜವಾದಂತಹ ಯಜಮಾನ. ಇನ್ನು ಮುಂದೆ ವಾನರ ಸಾಮ್ರಾಜ್ಯವನ್ನು ಸಂಪ್ರೀತಿಯಿಂದ ಪರಿಪಾಲಿಸುವುದು ಮಾತ್ರವಲ್ಲ, ವಾನರರು ಮತಿವಿಕಲ್ಪವುಳ್ಳವರಲ್ಲ, ವಚನಭ್ರಷ್ಟರಲ್ಲ ಅನ್ನುವುದನ್ನು ಉಳಿಸಿ ತೋರಿಸಬೇಕಾದ ಹೊಣೆ ನಿನಗೆ. ಸಮಸ್ತ ವಾನರ ಸೈನಿಕ ಸಹಿತವಾಗಿ ರಾಮಚಂದ್ರಮನ ಪಾದ ಸೇವೆಯಲ್ಲಿ ತೊಡಗಿ ಅವನ ಧರ್ಮೋದ್ಧಾರ ಕಾರ್ಯದಲ್ಲಿ ವಾನರರ ಸಾಮ್ರಾಜ್ಯದವರು ಕೈಗೂಡಿಸಿದ್ದಾರೆ ಎನ್ನುವ ಹಾಗೆ ಶಾಶ್ವತವಾದ ಒಂದು ಕೀರ್ತಿ ನಮಗೆ ಬರುವ ಹಾಗೆ ನಿನ್ನನ್ನು ತೊಡಗಿಸಿಕೋ ತಮ್ಮ. ಆಶೀರ್ವಾದ. ಸತ್ಯವಂತೆಯಾದಂತಹ ತಾರೆಯನ್ನು ಪಾಲಿಸುವಂತಹ ಹೊಣೆಯನ್ನು ನಿನಗುಪ್ಪಿಸಿದ್ದೆ. ಮಗನಾದ ಮಗದನನ್ನು ಯುವರಾಜನನ್ನಾಗಿ ಇರಿಸಿಕೊಂಡು ಕಿಷ್ಕಿಂಧೆಯ ಅಧಿಕಾರವನ್ನು ನಡೆಸುತ್ತಾ ಬಾ. ಇದು ದೇವೇಂದ್ರ ದತ್ತವಾದ ದಿವ್ಯವಾದಂತಹ ಕಾಂಚನ ಮಾಲಿಕೆಯನ್ನು ನಾನೇ ಕೈಯಾರೆ ತೆಗೆದು ನಿನ್ನ ಕೊರಳಿಗೆ ತಿಳಿಸಿದ್ದೆ. ಇನ್ನು ಮುಂದೆ ಅಣ್ಣನ ಆಶೀರ್ವಾದ ರೂಪವಾಗಿ ನಿನ್ನ ಕೊರಳಲ್ಲಿ ಇದು ಸದಾ ರಚಿಸುತ್ತದೆ. ರಾಮ, ಏನು ಮಾಡೋಣ? ಒಮ್ಮೆ ಇಲ್ಲಿಯ ವ್ಯವಹಾರ ಮುಗಿಸಿಬಿಡೋಣ ಅಂತ ಅನ್ನಿಸ್ತು. ಆದರೆ ಸತಿಸುತರ ಸಂಬಂಧದ ವ್ಯಾಮೋಹ ಮತ್ತೆ ನಮ್ಮನ್ನು ಕೆಳಕ್ಕೆ ಸೆಳೆಯಿತು. ಸುಗ್ರೀವ ಮಾತು ತಪ್ಪಾನೆ ಅಂತ ಆದರೂ ಮರ್ತ್ಯಲೋಕದ ನ್ಯಾಯೇನ ಏನಾದರೂ ವ್ಯತ್ಯಾಸ ಬರುವುದಕ್ಕೂ ಸಾಧ್ಯತೆ ಇದೆ. ಆದ್ದರಿಂದ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ, ನನ್ನ ಮಗನಿಗೆ ಅನಾಥ ಪ್ರಜ್ಞೆ ಆವರಿಸಬಹುದು. ಒಂದು ವೇಳೆ ಅಂತಹ ಕ್ಷಣ ಬಂತೆಂದಾದರೆ ನಿನ್ನ ಸಂಬಂಧಿಗಳ